ವಡ್ಡರ್ಸೆ ರಘುರಾಮ ಶೆಟ್ಟಿಯವರು ಈ ನಾಡು ಕಂಡಂತ ಹೆಮ್ಮೆಯ ಸಮಾಜವಾದಿ ನಿಲುವಿನ ಪತ್ರಕರ್ತರಾಗಿದ್ದು ಅವರನ್ನ ಇಡೀ ರಾಜ್ಯವೇ ಗೌರವಿಸುತ್ತದೆ. ಹೀಗಾಗಿ ಹುಟ್ಟೂರಿನಲ್ಲಿ ವಡ್ಡರ್ಸೆಯವರ ನೆನಪುಗಳು ಶಾಶ್ವತವಾಗಿ ಉಳಿಯುವ ನಿಟ್ಟಿನಲ್ಲಿ ಕೋಟ ಸಾಬ್ರಕಟ್ಟೆ ಜಿಲ್ಲಾ ಮುಖ್ಯ ರಸ್ತೆಗೆ ಅವರ ಹೆಸರಿಡಬೇಕು ಎನ್ನುವ ಬೇಡಿಕೆಯನ್ನ ಬ್ರಹ್ಮಾವರ ಪತ್ರಕರ್ತರ ಸಂಘದವರು ಮುಂದಿರಿಸಿದ್ದು ಇದು ಅತ್ಯಂತ ಸಮಂಜಸವಾಗಿದೆ. ಈ ಕುರಿತು ತಾಲೂಕ್ ಪಂಚಾಯತ್ ವತಿಯಿಂದ ನಿರ್ಣಯ ಕೈಗೊಂಡು ಜಿಲ್ಲಾಡಳಿತಕ್ಕೆ ಮನವಿ ಮಾಡಲಾಗುವುದು ಎಂದು ಬ್ರಹ್ಮಾವರ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷ ಸುಧೀರ್ ಕುಮಾರ್ ಶೆಟ್ಟಿ ತಿಳಿಸಿದರು. ಅವರು ಬ್ರಹ್ಮಾವರ ತಾಲೂಕು ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಮುಂಗಾರು ಪತ್ರಿಕೆಯ ಸಂಪಾದಕ ದಿವಂಗತ ವಡ್ಡರ್ಸೆ ರಘುರಾಮ ಶೆಟ್ಟರ ಹೆಸರಿನಲ್ಲಿ ಕೊಡಮಾಡುವ ವಡ್ಡರ್ಸೆ ರಘುರಾಮ ಶೆಟ್ಟಿ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಅಕ್ಟೋಬರ್ 3ರಂದು ವಡ್ಡರ್ಸೆಯಲ್ಲಿ ಚಾಲನೆ ನೀಡಿ ಮಾತನಾಡಿದರು. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಭುಜಂಗ ಶೆಟ್ಟಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿ, ವಡ್ಡರ್ಸೆಯವರ ಹೆಸರಿನಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ. ಆದರೆ ನಮ್ಮ ಸಮಾಜ ಅವರಿಗೆ ತಕ್ಕುದಾದ ಗೌರವಗಳನ್ನ ನೀಡಿಲ್ಲ. ಆದರೆ ಬ್ರಹ್ಮಾವರ ಪತ್ರಕರ್ತರ ಸಂಘ ಅವರ ಹೆಸರಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನ ಆಯೋಜಿಸುವ ಮೂಲಕ ವಡ್ಡರ್ಸೆಯವರ ಹೆಸರನ್ನ ಚಿರಸ್ಥಾಯಿಯಾಗಿಸಿದೆ ಎಂದು ಹೇಳಿದರು. ಲೋಹಿಯ ಅವರ ಚಿಂತನೆಗಳು ಬಹಳ ಪ್ರಬಲವಾಗಿ ಪರಿಣಾಮವನ್ನು ಬೀರಿದೆ. ಅವರು ಒಡನಾಟಗಳು, ಅವರು ಪ್ರೀಫೆಸ್ ಜನರಲ್ ಅಲ್ಲಿ ಇರುವಾಗ ಆದಂಥ ಸಂಪರ್ಕಗಳು ಅವರನ್ನೊಬ್ಬ ಒಳ್ಳೆಯ ಸಮಾಜವಾದಿಯನ್ನಾಗಿ ರೂಪಿಸಿದೆ. ಅವರ ಪತ್ರಿಕೋದ್ಯಮದ ನಡೆಯನ್ನು ಗಮನಿಸುವಾಗ, ಅವರ ಬದುಕಿನ ನಡೆಯನ್ನು ಗಮನಿಸುವಾಗ ನನಗೆ ವಡ್ಡರ್ಸೆ ಅವರು ಅಂತ ಹೇಳಿದಾಗ ಅವರಲ್ಲಿ ನನಗೆ ಕರ್ಣ ಕಾಣಿಸ್ತಾನೆ, ಅವರಲ್ಲಿ ನನಗೆ ಭೀಷ್ಮ ಕಾಣಿಸ್ತಾನೆ, ಆದರೆ ಅವರಲ್ಲಿ ಕೃಷ್ಣ ಕಾಣಿಸೋದಿಲ್ಲ. ಕೊನೆಯ ಹಂತದಲ್ಲಿ ಅವ್ರು ಹೇಳ್ತಾರೆ, ವಡ್ಡರ್ಸೆ ತಮ್ಮ, ನಾನು ಲೆಕ್ಕಾಚಾರದಲ್ಲಿ ಸೋತೆ ಬದುಕಿನಲ್ಲಿ ಅಂತ ಹೇಳಿ ಓದುಗರ ಒಡೆತನದ ಪತ್ರಿಕೆಯನ್ನ ಕಟ್ಟಬೇಕು ಅಂತ ಹೊರಟರು. ಎಲ್ಲರಿಂದ ಶೇರನ್ನ ಕಲೆಕ್ಟ್ ಮಾಡಿ ಪತ್ರಿಕೆಯನ್ನ ಕಟ್ಟಿದ್ರು. ಅದಕ್ಕೆ 100 ಜನ ಅಪ್ಪಂದ್ರು. ಯಶಸ್ಸಿಗೆ 100 ಜನ ತಂದೆ, ಆದ್ರೆ ಸೋಲಿಗೆ ಒಬ್ರೆ. ಆ ಸೋಲಿನ ತಂದೆ ಆದದ್ದು ವಡ್ಡರ್ಸೆ ರಘುರಾಮ ಶೆಟ್ಟರು ಮಾತ್ರ. ಮುಂಗಾರು ಮನೆಯಿಂದ, ಅವರೇ ಕಟ್ಟಿದ ಮುಂಗಾರು ಮನೆಯಿಂದ ಅವರು ನಿರ್ಗಮಿಸಿ ಬರುವ ಆ ಚಿತ್ರ, ಅದನ್ನ ನಾನು ಓದ್ತಿರ್ಬೇಕಾದ್ರೆ ನನ್ನ ಕಣ್ಣಲ್ಲೇ ನೀರು ಜಾರಿ ಹೋಯಿತು. ಯಾಕಂದ್ರೆ ಆ ವಡ್ಡರ್ಸೆ ಅವರ ದೊಡ್ಡ ಕನಸು ಒಂದು, ನೀನ್ ಗೆಟ್ ಔಟ್ ಅನ್ನುವ ರೀತಿಯಲ್ಲಿ ಹೇಳಿಸ್ಕೊಂಡು ನೀವು ಬೇಡ ಅಂತ ಹೇಳಿ ಅವರಲ್ಲಿಂದ ಹೊರಗೆ ಹೋಗ್ತಾರೆ. ಆ ಗಾಡಿಯನ್ನು ಕೂಡ ಅಲ್ಲೇ ಬಿಟ್ಟು ನಡ್ಕೊಂಡು ಹೋಗ್ತಾರೆ, ಬೀಡಿಯನ್ನು ಸೇತ್ಕೊಂಡು. ವಡ್ಡರ್ಸೆ ಅವರು ಕಟ್ಟಿದ ಕನಸುಗಳು ಛಿದ್ರವಾಗಿ ಪುಡಿ ಪುಡಿಯಾಗಿ ಬೀಳುವ ಒಂದು ಚಿತ್ರ ನನ್ನ ಕಲ್ಪನೆಗೆ ಬರ್ತದೆ. ವಡ್ಡರ್ಸೆ ಅವರು ಓದುಗರ ಒಡೆತನದ ಪತ್ರಿಕೆ ಅನ್ನುವಂತ ಬಹುಶಃ ಇಡೀ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಈಗೆಲ್ಲ ರಿಫೋರ್ಟ್ ಮುಡೋಗ್ನಂತ. ಕುಂದಾಪುರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಶಶಿಧರ ಹೆಮ್ಮಾಡಿ, ಕಾರ್ಯದರ್ಶಿ ನಾಗರಾಜ ರಾಯಪ್ಪನಮಠ, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಕುಶಾ ಆಚಾರ್ಯ, ಉದಯ್ ಪೂಜಾರಿ, ಮುಖ್ಯ ಶಿಕ್ಷಕ ಕೊತ್ತಾಡಿ ಸಂತೋಷ್ ಶೆಟ್ಟಿ ಹಾಗೂ ಲೇಖಕ ಪ್ರವೀಣ್ ಯಕ್ಷಿಮಠ ಮೊದಲಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.